ಶಿವಾಜಿ ಗ್ರಾಮದ ಬಟ್ಟಾಜಿಯ ಕಾಡಿನಲ್ಲಿ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದ್ದು ಆನೆಗಳು ನಿರಾತಂಕವಾಗಿ ಓಡಾಟ ನಡೆಸ್ತಾ ಇದ್ದು ಸತತವಾಗಿ ತೋಟಗಳಿಗೆ ಹಾನಿಯನ್ನ ಉಂಟು ಮಾಡ್ತಿದೆ. ಬಂಡಿಹೊಳೆಯ ಶರತ್ ತುಳುಪೊಳಿಯವರ ತೋಟಕ್ಕೆ ಕಾಡಾನೆಗಳ ಹಿಂಡು ಲಗ್ಗೆ ಇಟ್ಟಿದ್ದು ಕಲ್ಲಿನ ತಡೆಗೋಡೆ, ಬಾಳೆ ಗಿಡಗಳು ಸೇರಿದಂತೆ ಕೃಷಿ ಹಾಗೂ ನೀರಾವರಿ ಪೈಪ್ಗಳಿಗೆ ಹಾನಿಯಾಗಿದೆ. ಇನ್ನು ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಆಗಮಿಸಿ ಪರಿಶೀಲನೆಯನ್ನು ನಡೆಸಿ ಸಾರ್ವಜನಿಕರೊಂದಿಗೆ ಸೇರಿ ಕಾಡಾನೆ ಓಡಿಸುವ ಕಾರ್ಯದಲ್ಲಿ ತೊಡಗಿದ್ದು ನದಿ ತಟದಲ್ಲಿ ಬೆಂಕಿ ಹಾಕಿ ಆನೆಗಳು ಬಾರದಂತೆ ತಡೆಯುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಅಂದು ಆನೆಗಳು ಬೆಂಕಿ ಹಾಕಿದ ಸ್ಥಳಕ್ಕೆ ಬಾರದೆ ಅಲ್ಲಿಯೇ ಸ್ವಲ್ಪ ದೂರದಲ್ಲಿರುವ ಬೇರೊಂದು ತೋಟಗಳಿಗೆ ನುಗ್ಗಿ ಬಾಳೆ ಗಿಡಗಳಿಗೆ ಹಾನಿ ಮಾಡಿದೆ. ಸದ್ಯ ಹಗಲಿಡೀ ಕಾಡಿನಲ್ಲಿ ಇರುವ ಈ ಆನೆಗಳು ರಾತ್ರಿ ಇದ್ದಂತೆ ತೋಟಗಳಿಗೆ ಹಾನಿ ಮಾಡ್ತಿದೆ. ಇಲ್ಲಿನ ನಿವಾಸಿಗಳು ತಮ್ಮ ದೈನಂದಿನ ಕೆಲಸಗಳನ್ನು ಬಿಟ್ಟು ಆನೆಗಳಿಂದ ತಮ್ಮ ಕೃಷಿಯನ್ನ ರಕ್ಷಿಸಿಕೊಳ್ಳುವುದು ಹೇಗೆ ಎಂಬ ಚಿಂತೆಯಲ್ಲಿ ತೊಡಗಿದ್ದಾರೆ. ಇನ್ನು ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಈ ಬಗ್ಗೆ ತಕ್ಷಣ ಗಮನಿಸಿ ಪರಿಹಾರವನ್ನ ನೀಡಬೇಕಾಗಿದೆ.